ದೇಶದಲ್ಲೇ ಬಡವರಿಗೆ ಪ್ರಥಮವಾಗಿ ಉಚಿತವಾಗಿ ಅಕ್ಕಿ ನೀಡಿದ ಕೀರ್ತಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ. ಕೇಂದ್ರದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಆಹಾರ ಭದ್ರತಾ ಕಾಯ್ದೆ ಅನುಷ್ಠಾನಕ್ಕೆ ತಂದು ಬಡವರಿಗೆ ಅಕ್ಕಿ ನೀಡುವ ಯೋಜನೆಯನ್ನು ಜಾರಿಗೆ ತಂದಿತ್ತು. ಛತ್ತೀಸ್ಗಢದಲ್ಲಿ ಬಿಜೆಪಿ ನೇತೃತ್ವದ ರಮಣ್ ಸಿಂಗ್ ಸರ್ಕಾರ ಬಡವರಿಗೆ ₹1ಗೆ 1 ಕೆಜಿ ಅಕ್ಕಿ ನೀಡುವ ಯೋಜನೆ ಘೋಷಿಸಿದ್ದರು. ಆಗ ಕೇಂದ್ರದಲ್ಲಿದ್ದ ಯುಪಿಎ ಸರ್ಕಾರ ತಾರತಮ್ಯ ಮಾಡದೆ ಛತ್ತೀಸ್ಗಢಕ್ಕೆ ಅಕ್ಕಿ ನೀಡಿ ಸಹಕಾರ ನೀಡಿದೆ. ಅದೇ ರೀತಿ ಈಗ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಅಕ್ಕಿ ನೀಡಿ ಬಡವರಿಗೆ ನೆರವಾಗುವ ಬದಲು ಬಡವರ ಅನ್ನಕ್ಕೆ ಕಲ್ಲು ಹಾಕಿ ತಡೆಯೊಡ್ಡುವ ಕೆಲಸಕ್ಕೆ ಇಳಿದಿದೆ. ಇವರಿಗೆ ಮುಂದೆ ಜನರೇ ತಕ್ಕ ಪಾಠ ಕಲಿಸುತ್ತಾರೆ ಎಂದು ರಮನಾಥ್ ರೈ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಮಗೆ ಗೊತ್ತಿದೆ, ಪಡಿತರ ಚೀಟಿ ಬಡವರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೇ ಕಾಂಗ್ರೆಸ್. PDS ಸಿಸ್ಟಮ್ ತಂದದ್ದೇ ಕಾಂಗ್ರೆಸ್. BPL ಕಾರ್ಡ್ ಅಂತ ಮಾಡಿ ಬಹುಶಃ ಆರ್ಥಿಕವಾಗಿ ದುರ್ಬಲ ವರ್ಗದವರಿಗೆ ಸವಲತ್ತುಗಳು ಕೊಡಬೇಕು ಅಂತ ಮಾಡಿದ್ದೆ ಕಾಂಗ್ರೆಸ್. ಇವತ್ತು ದೇಶದಲ್ಲಿರೋ ಸರ್ಕಾರ ಬಡವರಿಗೆ ಕೊಡ್ತಕ್ಕಂಥ ಅನ್ನಕ್ಕೆ ಬಡವರಿಗೆ ಸಿಗುವಂಥ ಅನ್ನ ಕೊಡುವ ಕಾರ್ಯಕ್ರಮ, ಅಕ್ಕಿ ಕೊಡುವಂಥದ್ದು ಅನ್ನ ಕೊಡುವ ಕಾರ್ಯಕ್ರಮ. ಅನ್ನ ಕೊಡುವ ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ವಿರೋಧವನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದೆ. ಬಡವರಿಗೆ ಸಿಗಬೇಕಾದ ಒಂದು ಅನ್ನದ ಕಾರ್ಯಕ್ರಮ, ಬಹುಶಃ ಅಕ್ಕಿ ಕೊಡುವಂಥ ಕಾರ್ಯಕ್ರಮ ಈವರೆಗೆ ಯಾರು ಕೂಡ ವಿರೋಧ ಮಾಡಲಿಲ್ಲ. ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ರಾಜ್ಯದಲ್ಲಿ 7 kg ಕೊಡುವಂಥ ಅನ್ನಭಾಗ್ಯ ಕಾರ್ಯಕ್ರಮ ಶುರುವಾಯಿತು. ಫುಡ್ ಕಾರ್ಪೊರೇಷನ್ ಇಂಡಿಯಾ ಇವತ್ತು ರಾಜ್ಯಗಳಿಗೆ